ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನ ಹಳ್ಳಿಗಳಲ್ಲಿ ಮಾಡುವಂತಹ ಒಂದು ಚಿಕನ್ ಸಾರಿನ ರೆಸಿಪಿಯನ್ನು ನೀವು ನೋಡಬಹುದು. ತುಂಬಾ ರುಚಿಯಾಗಿರ್ತದೆ ಈ ರೆಸಿಪಿ. ಹಾಗೆ ಬ್ರೇಕ್ಫಾಸ್ಟಿಗೆ ಹಳ್ಳಿಗಳಲ್ಲೆಲ್ಲ ತಿಂಡಿ ಮಾಡ್ತಾರಲ್ವ, ಅಂದರೆ ಕಡುಬು ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ದೋಸೆ ಮಾಡ್ತಾರೆ. ಎಲ್ಲ ಥರದ ತಿಂಡಿಗೂ, ಹಳ್ಳಿಯಲ್ಲಿ ಮಾಡುವಂತಹ ಎಲ್ಲ ಥರದ ತಿಂಡಿಗೂ ಇದೊಂದು ಚಿಕನ್ ಸಾರು ಮ್ಯಾಚ್ ಆಗ್ತದೆ. ಹಾಗೆ ಕುಸುಬ್ಲಕ್ಕಿ ಅನ್ನಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಅದರ ಜೊತೆ ಕಾಂಬಿನೇಷನ್ ಆಗಿ ತಗೊಂಡ್ರೆ ತುಂಬ ಸುಲಭವಾಗಿ ಮಾಡ್ಬೋದು. ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕ್ಕೊಂಡು ಈ ರೆಸಿಪಿಯನ್ನು ನಾವು ರೆಡಿ ಮಾಡ್ಬೋದು. ಇವಾಗ ಅದಕ್ಕೆ ಯಾವುದೆಲ್ಲ ಬೇಕು ಇಂಗ್ರೀಡಿಯೆಂಟ್ಸಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 kg ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಆಮೇಲೆ ಒಂದು 15 ಬ್ಯಾಡಗಿ ಮೆಣಸಿನಕಾಯಿಯನ್ನು ಎಣ್ಣೆ ಹಾಕದೆ ಡ್ರೈ ಆಗಿ ನಾನು ಹುರಿದು ಬಿಟ್ಟು ಈ ಥರ ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ತರಿತರಿಯಾಗಿರಬೇಕು ಹುಡಿ, ತುಂಬ ಸ್ಮೂತಾಗಿ ನೀವು ಹುಡಿ ಮಾಡೋದು ಬೇಡ. ತರಿತರಿಯಾಗಿ ಥರ ಇದ್ದರೆ ತುಂಬಾ ಚೆನ್ನಾಗಿ ರುಚಿ ಕೊಡ್ತದೆ ಸಾರಿಗೆ. ಹಾಗೆ ಕೊತ್ತಂಬರಿ ಕೂಡ ಅಷ್ಟೇ, 2 ದೊಡ್ಡ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ಡ್ರೈ ಆಗಿ ಹುರ್ಕೊಂಡು ಹುಡಿ ಮಾಡಿದ್ದೇನೆ. ಹಾಗೆ ಕರಿಮೆಣಸು ಕೂಡ ಅದೇ ರೀತಿ ಹುರ್ಕೊಂಡು ಹುಡಿ ಮಾಡಿದ್ದೇನೆ. ಈ ಕರಿಮೆಣಸು ನಾವು ಡ್ರೈ ಆಗಿ ಹುರಿದು ಬಿಟ್ಟು ಹುಡಿ ಮಾಡೋದ್ರಿಂದ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಕೊಡ್ತದೆ. 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಕರಿಮೆಣಸಿನ ಹುಡಿ. ಆಮೇಲೆ 2 ಈರುಳ್ಳಿಯನ್ನು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆಗಿಂತ ಮೊದಲು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಆಮೇಲೆ 2 ತುಂಡು ಶುಂಠಿ, ಸಣ್ಣ ಸಣ್ಣ ತುಂಡು ಸಾಕಾಗ್ತದೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ನಂತರ ಒಂದು 2 ರಿಂದ 3 ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೇನೆ, ಫ್ರೆಶ್ ಕರಿಬೇವು ಇದು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನೀವು ಯಾವುದು ಬೇಕಾದರೂ ಹಾಕ್ಬೋದು. ಕೊಕೊನಟ್ ಆಯಿಲ್ ಇದ್ದರೂ ಹಾಕ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ನೀವು ಡೈಲಿ ಯೂಸ್ ಮಾಡುವಂತಹ ಆಯಿಲ್ ಹಾಕ್ಬೋದು. ನಂತರ ಒಂದು ಸಾಧಾರಣವಾಗಿ 250 ml ಅಂದರೆ 1/4 ಲೀಟ್ರು ಅಷ್ಟು ನಾನು ತೆಂಗಿನ ಹಾಲನ್ನು ತೆಗೆದಿಟ್ಟುಕೊಂಡಿದ್ದೇನೆ. ನೋಡಿ, ದಪ್ಪ ಹಾಲಿದು, ತೆಳು ಹಾಲಲ್ಲ, ಫಸ್ಟಿಗೆ ನಾವು ತೆಗಿತೇವಲ್ವ ಅದೇ ಹಾಲು. ಒಂದು 1/4 ಲೀಟ್ರಿನಷ್ಟು ಸಾಕಾಗ್ತದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಅಡಿಗೆ ಶುರು ಮಾಡುವ. ಈಗ ಮೊದಲಿಗೆ ಈ ಥರ ಒಂದು ಗುದ್ದುವ ಕಲ್ಲು ತಗೊಂಡಿದ್ದೇನೆ ನಾನು. ಇದರಲ್ಲಿ ಈಗ ನೀರುಳ್ಳಿ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿ 3 ಪದಾರ್ಥವನ್ನು ಕೂಡ ಹಾಕಿಬಿಟ್ಟು ನಮಗೆ ಗುದ್ದಿಕೊಳ್ಳಿಕ್ಕುಂಟು. 2 ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ನಾನು. ಇದನ್ನು ಈ ಥರ ಗುದ್ದಿಕೊಳ್ಳಿ. ತುಂಬ ಪೇಸ್ಟ್ ಆಗಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಪೀಸ್ ಆಗಿ ಸಿಕ್ಕಿದ್ರೆ ಒಳ್ಳೆ. ಸ್ವಲ್ಪ ರಸ ಬಿಟ್ಟರೆ ತುಂಬ ಚೆನ್ನಾಗಿ ರುಚಿ ಕೊಡ್ತದೆ ಈ ಸಾರಿಗೆ, ಚಿಕನ್ ಸಾರಿಗೆ. ಮಧ್ಯೆ ಈ ಥರ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ಗುದ್ದಿಕೊಳ್ಳಿ. ಓಕೆ, ನೋಡಿ ಸಾಕು. ಇಷ್ಟಾದರೆ ಇದಕ್ಕಿಂತ ಜಾಸ್ತಿ ಸಣ್ಣ ಸಣ್ಣ ಪೀಸ್ ಆಗಬೇಕು ಅಂತೇನಿಲ್ಲ. ಈಗ ಅದನ್ನು ತೆಗೆಯುವ. ಹಾಗೆ ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಹಾಕಿ ಗುದ್ದಿಕೊಳ್ತೇನೆ ನಾನು. ನೋಡಿ, ಈ ಥರ ಒಟ್ಟಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ ಆದರೆ ಒಳ್ಳೆಯದು. ಅಂದರೆ ಶುಂಠಿ ಎಲ್ಲ ನಮಗೆ ತಿನ್ನಲಿಕ್ಕೆ ಸಿಕ್ಕಿದ್ರಷ್ಟು ಒಳ್ಳೆಯದಾಗೋದಿಲ್ಲ ಗ್ರೇವಿಯಲ್ಲಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಗುದ್ಬಿಡಿ. ನೋಡಿ, ಸಾಕು ಇದು ಕೂಡ. ಇವಾಗ ಇದನ್ನು ಕೂಡ ತೆಗೆಯುವ. ಓಕೆ, ಈಗ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ನಾನು. ಇದು ಹ್ಯಾಂಡ್ಮೇಡ್ ಮಣ್ಣಿನ ಪಾತ್ರ. ಇದು ಮಿಷಿನಲ್ಲಿ ಮಾಡ್ತಾರೆ ನೋಡಿ, ಆ ಮಣ್ಣಿನ ಪಾತ್ರೆ ಅಲ್ಲ. ಇದಕ್ಕೆ ಈಗ ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಆಮೇಲೆ ಗುದ್ದಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದೀಗ ಸರಿಯಾಗಿ ಎಣ್ಣೆ ಜೊತೆ ಫ್ರೈ ಆಗಬೇಕು. ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೇವಲ್ವ, ಅದು ಹಸಿಯಾಗಿರಬಾರ್ದು, ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ನೀವು ಫ್ರೈ ಮಾಡ್ತಾನೆ ಇರಬೇಕಾಗ್ತದೆ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಓಕೆ, ನೋಡಿ, ಈಗ ಇದಕ್ಕೆ ಈರುಳ್ಳಿ ಹಾಕುವ. ಈರುಳ್ಳಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕಾಗ್ತದೆ. ಹಸಿ ವಾಸನೆ ಕೂಡ ಎಲ್ಲ ಹೋಗಬೇಕು. ಒಂದು 3 ರಿಂದ 4 ನಿಮಿಷ ಟೈಮ್ ತಗೊಳ್ತದೆ ಇದು ಈರುಳ್ಳಿ ಫ್ರೈ ಆಗಲಿಕ್ಕೆ. ಸರಿಯಾಗಿ ಮಿಕ್ಸ್ ಮಾಡ್ತಾನೆ ಇರಿ.
ಜಾಸ್ತಿ ಉರಿಯಲ್ಲೇ ನೀವು ಇದನ್ನು ಫ್ರೈ ಮಾಡ್ಬೋದು. ಓಕೆ, ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕೋದ್ರಿಂದ ಈ ಚಿಕನ್ ಸಾರಿಗೆ ಒಂದು ಒಳ್ಳೆ ಪರಿಮಳ ಬರ್ತದೆ, ಅದಕ್ಕೋಸ್ಕರ ಕರಿಬೇವು ಹಾಕ್ಕೊಳ್ಳೋದು. ಕರಿಬೇವು ಹಾಕೊಂಡ ನಂತರ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಓಕೆ, ಈಗ ಸಾಕು ನೋಡಿ, ಕರಿಬೇವು ಕೂಡ ಸ್ವಲ್ಪ ಫ್ರೈ ಆಗಿದೆ ನೀರುಳ್ಳಿ ಜೊತೆ. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಅರಿಶಿನ ಹುಡಿ ಹಾಕಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಂತಹ ಚಿಕನನ್ನು ಹಾಕ್ಕೊಳ್ಳೋಣ. ನಿಮಗೆ ನಾಟಿ ಕೋಳಿ ಸಿಕ್ಕಿದರೆ ಇನ್ನೂ ಕೂಡ ತುಂಬ ಒಳ್ಳೆಯದು ಈ ಸಾರಿಗೆ. ಪರವಾಗಿಲ್ಲ, ಈ ಬಾಯ್ಲರ್ ಕೋಳಿ ಕೂಡ ತುಂಬ ರುಚಿ ಕೊಡ್ತದೆ ಈ ಸಾರಿಗೆ. ಈಗ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಹಾಕಿಬಿಟ್ಟು ನಂತರ ಇವಾಗ ರುಚಿಗೆ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ಬಿಡಿ. ಆಮೇಲೆ ಅರಿಶಿನ ಹುಡಿ ಕೂಡ ಅಷ್ಟೇ ಇವಾಗಲೇ ಹಾಕ್ಕೊಳ್ಳುವ. ಅರಿಶಿನ ಹುಡಿ ಹಾಕಿಬಿಟ್ಟು ಸರಿಯಾಗಿ ಇವಾಗ ಒಂದು ಸಲ ಮಿಕ್ಸ್ ಕೊಡಿ. ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಇದರಲ್ಲೇ ಚಿಕನ್ನಲ್ಲೇ ನೀರು ಬಿಡ್ತದೆ. ಒಂದು 25% ಈ ಚಿಕನ್ ಬೇಯಲಿ. ಹೀಗೆ ಮಸಾಲೆ ಹಾಕೋದಕ್ಕಿಂತ ಮೊದಲು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು, ಬೆಂಕಿ ಕೂಡ ಅಷ್ಟೇ ಜಾಸ್ತಿ ಉರಿಯಲ್ಲಿ ನೀವು ಇದನ್ನು ಬೇಯಿಸ್ಬೋದು. ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಲಿ. ನೋಡಿ, ಮಧ್ಯೆ ಮಧ್ಯೆ ಈ ರೀತಿ ನೀವು ಮಿಕ್ಸ್ ಮಾಡ್ತಾನೇ ಇರಿ. ಅಂದರೆ ಮಣ್ಣಿನ ಪಾತ್ರೆ ಆದ್ದರಿಂದ ಒಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ. ಓಕೆ, ಇವಾಗ ನೋಡಿ ಒಂದು ಸ್ವಲ್ಪ ಬೆಂದಿದೆ, ಒಂದು 25% ಬೆಂದಿದೆ ಚಿಕನು. ಈಗ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನು ನಾವು ಇದಕ್ಕೆ ಹುಡಿ ಮಾಡಿ ಇಟ್ಟಂತಹ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಬೋದು. ಓಕೆ, ಈಗ ಒಂದೊಂದಾಗಿ ಎಲ್ಲ ಮಸಾಲೆ ಹಾಕುವ. ಫಸ್ಟಿಗೆ ನಾವು ಮೆಣಸಿನ ಹುಡಿ ಹಾಕ್ತಾ ಇದ್ದೇವೆ. ಇಲ್ಲಿ ನಾನೆಲ್ಲ ಹುಡಿ ಹಾಕ್ತೇನೆ. ನಾನು ಎಷ್ಟು ಬೇಕೋ 1 kg ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡದ್ದು ಇದು ಎಲ್ಲ ಹುಡಿ. ಆದ್ದರಿಂದ ಎಲ್ಲ ಹುಡಿ ಮಾಡಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ. ಇಲ್ಲಿ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ದು ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ. ಆಮೇಲೆ ಕೊತ್ತಂಬರಿ ಹುಡಿ, ಹಾಗೆ ಜೀರಿಗೆ ಹುಡಿ, ಆಮೇಲೆ ಕರಿಮೆಣಸಿನ ಹುಡಿ ಹಾಕಿಬಿಟ್ಟು ಇದನ್ನೊಂದ್ಸಲ ಸರಿಯಾಗಿ ಮಿಕ್ಸ್ ಮಾಡುವ. ಮಸಾಲೆ ಹುಡಿ ಹಾಕಿದ ಕೂಡಲೇ ಒಂದು ಸ್ವಲ್ಪ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ. ಜಾಸ್ತಿ ಬೇಡ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕಾಗ್ತದೆ. ನಮಗೆ ತೆಂಗಿನ ಹಾಲು ಕೂಡ ಹಾಕಲಿಕ್ಕೆ ಉಂಟಲ್ವಾ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೋದು ಬೇಡ. ಅರ್ಧ ಗ್ಲಾಸ್ ನೀರು ಹಾಕಿದರೆ ಕರೆಕ್ಟ್ ಆಗ್ತದೆ. ಈಗ ನೀರು ಹಾಕಿಬಿಟ್ಟು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡಿ. ಒಂದು 10 ನಿಮಿಷ ಬೇಯಲಿ ಇದು. ಅದಕ್ಕಿಂತ ಮೊದಲು ಇವಾಗ ನೋಡಿ, ಹುಣಸೆ ರಸ ಹಾಕಿರಲಿಲ್ಲ ನಾನು, ಅದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ. ಈ ಚಿಕನ್ನಿಗೆ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕೋದು, ಅಂದರೆ ಬೇಗ ಹುಳಿಯಾಗಿ ಬಿಡ್ತದೆ. ಸ್ವಲ್ಪ ಜಾಸ್ತಿ ಆದರೆ ಕೂಡ ಅದಕ್ಕೆ ಸ್ವಲ್ಪನೇ ಹಾಕಿದರೆ ಆಯಿತು. ನಿಮಗೆ ಬೇಕಾದರೆ ನೋಡಿ ನಂತರ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಾದರೆ. ಫಸ್ಟಿಗೆ ಹಾಕುವಾಗ ಸ್ವಲ್ಪ ಹಾಕಿ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ. ನೋಡಿ, ಈ ಥರ ಮುಚ್ಚಳ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಿ. ಒಂದು 2-3 ಸಲ ಮಿಕ್ಸ್ ಮಾಡಿ. ಆವಾಗ ಒಂದೇ ರೀತಿ ಬೇಯ್ತದೆ ಚಿಕನ್ ಎಲ್ಲ ಮಸಾಲೆ ಜೊತೆ. ಓಕೆ, ಇವಾಗ ಬೆಂದಿದೆ ಇದು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಇದು. ಈಗ ಇದನ್ನೊಂದ್ಸಲ ಮಿಕ್ಸ್ ಮಾಡುವ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ತೆಂಗಿನ ಹಾಲು ಹಾಕಲಿಕ್ಕೆ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಒಂದು ಸ್ವಲ್ಪ ದಪ್ಪ ಗ್ರೇವಿ ಉಂಟು. ಇನ್ನು ತೆಂಗಿನ ಹಾಲು ಹಾಕುವಾಗ ಸರಿ ಆಗ್ತದೆ. ಈಗ ತೆಂಗಿನ ಹಾಲು ಹಾಕುವ. ಕರೆಕ್ಟಾಗಿ ಒಂದು 1/4 ಲೀಟ್ರ್ ಉಂಟು ತೆಂಗಿನ ಹಾಲು ಇದರಲ್ಲಿ.
ತೆಂಗಿನ ಹಾಲು ಚಿಕನ್ ಸಾರಿಗೆ ಹಾಕಿದರೆ ತುಂಬಾ ರುಚಿಯಾಗ್ತದೆ. ಈಗ ತೆಂಗಿನ ಹಾಲು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡುವ. ಇನ್ನೂ ಜಾಸ್ತಿ ಕುದಿಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ 5 ನಿಮಿಷದಷ್ಟು ಹೊತ್ತು ಮಧ್ಯಮ ಉರಿಯಲ್ಲಿ ಕುದಿ ಬಂದರೆ ಸಾಕಾಗ್ತದೆ. ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷದಷ್ಟು ಹೊತ್ತು ಕುದಿಲಿಕ್ಕೆ ಬಿಡ್ತೇನೆ ಇದನ್ನು ನಾನು. ನೋಡಿ, ಈ ಥರ ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬಿಡಿ. ಓಕೆ, ಇವಾಗ ಆಯ್ತು, ಇದು ಸಾಕು, ಇಷ್ಟು ಕುದಿ ಬಂದದ್ದು. ಇವಾಗ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫೈನಲ್ ಆಗಿ ಈಗ ಕೊತ್ತಂಬರಿ ಸೊಪ್ಪು ಒಂದು ಹಾಕಲಿಕ್ಕೆ ಬಾಕಿ ಉಂಟು, ಅದನ್ನೊಂದು ಹಾಕಿಬಿಟ್ರೆ ಒಂದು ರುಚಿಕರವಾದಂತಹ ಚಿಕನ್ ಸಾರಿನ ರೆಸಿಪಿ ನಮಗೆ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಒಂದು ರೆಸಿಪಿ ಇದು. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೀವು ಕೆಳಗಿಳಿಸಿ. ಓಕೆ, ನೋಡಿ, ಕಾಣ್ತಾ ಇರ್ಬೋದು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಪರಿಮಳ ಕೂಡ ಹಾಗೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಅದನ್ನು ಕೆಳಗಿಳಿಸುವ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಸಿಗ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚೆನ್ನಾಗಿರೋ ರೆಸಿಪಿಯೊಂದಿಗೆ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.